ಹೋದ ವಾರ ಸುರಿದಂತಹ ನಿರಂತರ ಮಳೆಯಿಂದಾಗಿ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಮಾಚಕನೂರು ಗ್ರಾಮದ ಘಟಪ್ರಭಾ ನದಿ ಉಕ್ಕಿ ಹರಿದು ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ನದಿಯ ಆರ್ಭಟಕ್ಕೆ ಐತಿಹಾಸಿಕ ಹೊಳೆ ಬಸವೇಶ್ವರ ದೇವಸ್ಥಾನವು ಭಾಗಶಃ ಜಲಾವೃತಗೊಂಡಿತ್ತು. ಮಾಚಕನೂರು ಚಿಕ್ಕೂರು ಸಂಪರ್ಕ ಸೇತುವೆಯು ನೀರಿನಲ್ಲಿ ಮುಳುಗಡೆಯಾಗಿತ್ತು. ನದಿ ನೀರು ಅಕ್ಕಪಕ್ಕದ ಜಮೀನುಗಳಿಗೆ ನುಗ್ಗಿತ್ತು. ಈ ಜಲಪ್ರಳಯ ನಿಜಕ್ಕೂ ಎಲ್ಲರನ್ನ ಅಚ್ಚರಿಗೊಳಿಸಿತ್ತು ಹಾಗೂ ಆತಂಕದಲ್ಲಿ ಸಿಲುಕಿಸಿತ್ತು. ಮುಧೋಳ ಹಾಗೂ ರಬಕವಿ ಬನಹಟ್ಟಿ ತಾಲೂಕಿನ 12 ಬ್ರಿಡ್ಜ್ ಕಮ್ ಬ್ಯಾರೇಜ್ಗಳ ಪೈಕಿ ಈ ಮೊದಲೇ 11 ಬ್ರಿಡ್ಜ್ ಕಮ್ ಬ್ಯಾರೇಜ್ಗಳು ಮುಳುಗಡೆ ಗಿದ್ದವು. ಆದರೆ ಹೋದ ವಾರ ಸತತವಾಗಿ ರಾತ್ರಿ ಇಡೀ ಸುರಿದಂತಹ ಮಳೆಯಿಂದ ಮಾಚಕನೂರು ಸೇತುವೆಯು ಮುಳುಗಡೆಯಾಗಿತ್ತು. ಮುಂದಿನ ದಿನಗಳಲ್ಲಿಯೂ ಕೂಡ ಹವಾಮಾನ ವೈಪರೀತ್ಯದಿಂದ ಇನ್ನೂ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಕೂಡ ಈಗಾಗಲೇ ವಾರ್ನಿಂಗ್ ಕೊಟ್ಟಾಗಿದೆ. ವಿಪರೀತ ಮಳೆಯಾದಾಗ ಘಟಪ್ರಭಾ ನದಿ ಉಕ್ಕಿ ಹರಿದು ಈ ಭಾಗದ ಜನರಿಗೆ ಆತಂಕ ಉಂಟು ಮಾಡೋದು ಸಹಜವೇ ಆಗಿದೆ. ಆದರೆ ನಿಮಗೆ ಈ ಘಟಪ್ರಭಾ ನದಿ ಎಲ್ಲಿ ಹುಟ್ಟುತ್ತದೆ, ಹೇಗೆ ಹರಿಯುತ್ತದೆ, ಯಾವೆಲ್ಲ ದೇವಸ್ಥಾನಗಳನ್ನು ಕವರ್ ಮಾಡುತ್ತದೆ ಅನ್ನೋ ವಿಷಯ ನಿಮಗೆ ಗೊತ್ತಾ? ಘಟಪ್ರಭಾ ನದಿ ಸಹ್ಯಾದ್ರಿ ಪರ್ವತ ಶ್ರೇಣಿಯಲ್ಲಿ ಸಮುದ್ರ ಮಟ್ಟಕ್ಕಿಂತ 884 ಮೀಟರ್ ಎತ್ತರದಲ್ಲಿ ಮಹಾರಾಷ್ಟ್ರದ ಕೊಲ್ಲಾಪುರ ಜಿಲ್ಲೆಯ ಚೌಕುಲ್ ಪ್ರದೇಶದಲ್ಲಿ ಹುಟ್ಟುತ್ತದೆ. ಇಲ್ಲಿಯೇ ಈ ನದಿಗೆ ಪಾಟಕವಾಡ ಬಳಿ ಒಂದು ಅಣೆಕಟ್ಟನ್ನು ಕೂಡ ಕಟ್ಟಲಾಗಿದೆ. ಈ ಘಟಪ್ರಭಾ ನದಿ ಮೋದಗೆ ಎಂಬ ಗ್ರಾಮದ ಬಳಿ ಕರ್ನಾಟಕವನ್ನ ಪ್ರವೇಶಿಸುತ್ತದೆ. ಹೀಗೆ ಇದು ಬೆಳಗಾವಿ ಜಿಲ್ಲೆಯನ್ನ ಮೊಟ್ಟ ಮೊದಲ ಬಾರಿಗೆ ಪ್ರವೇಶಿಸುತ್ತದೆ. ಮುಂದೆ ಇದು ಕೆಲವು ಕಿಲೋಮೀಟರ್ಗಳು ಹರಿದು ಹುಕ್ಕೇರಿ ತಾಲೂಕಿನ ಹಿಡಕಲ್ ಗ್ರಾಮದ ಬಳಿ ಈ ಘಟಪ್ರಭಾ ನದಿಗೆ ಒಂದು ಅದ್ಭುತ ಅಣೆಕಟ್ಟನ್ನ ಕಟ್ಟಲಾಗಿದೆ. ಇದನ್ನೇ ರಾಜ ಲಕ್ಕಮ್ಮನಗೌಡ ಅಣೆಕಟ್ಟೆಂದು ಕರೆಯುತ್ತಾರೆ. ಆದರೆ ಇದು ಹೆಚ್ಚಾಗಿ ಪರಿಚಯವಾಗಿರುವುದು ಹಾಗೂ ಪ್ರಸಿದ್ಧಿಯನ್ನ ಪಡೆದಿರುವುದು ಹಿಡಕಲ್ ಡ್ಯಾಮ್ ಅಥವಾ ಘಟಪ್ರಭಾ ಡ್ಯಾಮ್ ಎಂದೇ. ಈ ಡ್ಯಾಮ್ ಅನ್ನ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹಿಡಕಲ್ ಬಳಿ 1977ರಲ್ಲಿ ಕಟ್ಟಲಾಗಿತ್ತು. ಕೃಷ್ಣಾ ನದಿಯ ಉಪನದಿಯಾಗಿರುವ ಘಟಪ್ರಭಾ ನದಿಗೆ ಈ ಅಣೆಕಟ್ಟನ್ನ ಕಟ್ಟಲಾಗಿದ್ದು ಇದರ ಎತ್ತರ ಸರಿಸುಮಾರು 64.4 ಮೀಟರ್ ಎತ್ತರವಾಗಿದೆ. ಇದಕ್ಕೆ 10 ವರ್ಟಿಕಲ್ ಕ್ರೆಸ್ಟ್ ಗೇಟ್ಗಳನ್ನ ಅಳವಡಿಸಲಾಗಿದೆ. ಈ ಜಲಾಶಯನ ಸುಮಾರು 51.16 ಟಿಎಂಸಿ ನೀರನ್ನ ಸಂಗ್ರಹಿಸುತ್ತದೆ. ಅಷ್ಟೇ ಅಲ್ಲದೆ ಈ ಭಾಗದ 10,20,000 ಎಕರೆ ಜಮೀನಿಗೆ ನೀರಾವರಿಯನ್ನ ಒದಗಿಸುತ್ತದೆ. ಅಂದಾಜು 9.4 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಅಣೆಕಟ್ಟನ್ನ ನಿರ್ಮಿಸಲಾಗಿತ್ತು. ಈ ಜಲಾಶಯವನ್ನ ಸುಮಾರು 3 ಹಂತಗಳಲ್ಲಿ ನಿರ್ಮಿಸಲಾಗಿದೆ. ಕೊನೆಯದಾಗಿ 2009ರಲ್ಲಿ 3ನೇ ಹಂತದ ನಿರ್ಮಾಣ ಕಾರ್ಯ ಸುಗಮವಾಗಿ ಮುಗಿದಿತ್ತು. ಈ ಹಿಡಕಲ್ ಡ್ಯಾಮು ಬೆಳಗಾವಿ, ವಿಜಯಪುರ, ಬಾಗಲಕೋಟೆ ಜಿಲ್ಲೆಯ ಜೀವನಾಡಿಯಾಗಿದೆ. ಮಳೆಗಾಲದ ಸಮಯದಲ್ಲಿ ಈ ಅಣೆಕಟ್ಟಿನಿಂದ ಗೇಟ್ಗಳ ಮೂಲಕ ನೀರು ಹರಿಯುವುದನ್ನ ನೋಡುವುದೇ ಒಂದು ಸುಂದರ ಹಾಗೂ ವಿಶಿಷ್ಟ ಅನುಭವ ಅಂತ ಹೇಳಬಹುದು. ಮಳೆಗಾಲದಲ್ಲಿ ಭಾರಿ ಮಳೆಯಾದಾಗ ಈ ಒಂದು ಅಣೆಕಟ್ಟಿನಿಂದ ಗೇಟ್ಗಳ ಮೂಲಕ ನೀರನ್ನ ಹೊರಗೆ ಬಿಡಲಾಗುತ್ತದೆ. ಈ ಸಮಯದಲ್ಲಿ ಹಿಡಕಲ್ಲು ಸುತ್ತಮುತ್ತ ಇರುವ ಗ್ರಾಮಗಳಲ್ಲಿ ಪ್ರವಾಹ ಬಂದು ಹಲವಾರು ಗ್ರಾಮಗಳು ಜಲಾವೃತ ಆಗುವ ಹಲವಾರು ಘಟನೆಗಳು ನಮ್ಮ ಮುಂದೆ ಇವೆ. ಇದೇ ಕಾರಣ ಹಲವಾರು ಸಂದರ್ಭದಲ್ಲಿ ಅನಾಹುತಗಳಾಗಿ ಜನರು ಮತ್ತು ಜಾನುವಾರುಗಳು ತಮ್ಮ ಪ್ರಾಣವನ್ನ ಕಳೆದುಕೊಂಡಿರುವ ಪರಿಸ್ಥಿತಿ ಕೂಡ ಹಿಂದೆ ಉಂಟಾಗಿತ್ತು. ಹಿಂದೊಮ್ಮೆ ಈ ನದಿಯಲ್ಲಿ ಭಯಾನಕ ಹಾವುಗಳು ಕೂಡ ಇರುತ್ತಿದ್ದವು ಅನ್ನುವ ಮಾಹಿತಿ ಕೂಡ ಇದೆ. ಆದರೆ ಈ ಹಾವುಗಳು ಕಾಲಕ್ರಮೇಣ ಕಡಿಮೆಯಾಗಿರುವುದು ಕೂಡ ಕಂಡು ಬಂದಿದೆ. ಪ್ರತಿ ವರ್ಷ ಬೆಳಗಾವಿ ಮತ್ತು ಬಾಗಲಕೋಟೆ ಜಿಲ್ಲೆಗಳಿಗೆ ಕುಡಿಯುವ ನೀರಿನ ಆಶ್ರಯ ಈ ಹಿಡಕಲ್ ಅಣೆಕಟ್ಟಾಗಿದೆ. ಈ ಜಲಾಶಯದ ನೀರನ್ನ ನಂಬಿಕೊಂಡು ಈ 2 ಜಿಲ್ಲೆಯ ರೈತರು ವ್ಯವಸಾಯವನ್ನು ಕೂಡ ಮಾಡುತ್ತಾರೆ. ಈ ಡ್ಯಾಮಿನ ಸಮೀಪದಲ್ಲಿಯೇ ಸುಂದರ ಹಾಗೂ ಅದ್ಭುತವಾದಂತಹ ಉದ್ಯಾನವನವನ್ನ ಕೂಡ ನಿರ್ಮಾಣ ಮಾಡಲಾಗಿದೆ. ಇದನ್ನ ಇಲ್ಲಿ ಮಿನಿ ಬೃಂದಾವನ ಎಂದೇ ಕರೆಯುತ್ತಾರೆ. ಸಾವಿರಾರು ಪ್ರವಾಸಿಗರು ಪ್ರತಿ ವರ್ಷ ಈ ಜಾಗಕ್ಕೆ ತಮ್ಮ ಕುಟುಂಬದೊಂದಿಗೆ ಬಂದು ಪಿಕ್ನಿಕ್ ಕೂಡ ಮಾಡಲು ಬರುತ್ತಾರೆ. ಘಟಪ್ರಭಾ ನದಿಗೆ ಅಡ್ಡಲಾಗಿ ಅಣೆಕಟ್ಟನ್ನ ಕಟ್ಟಿರುವುದರಿಂದ ಇದನ್ನ ಘಟಪ್ರಭಾ ಅಣೆಕಟ್ಟೆಂದೇ ಕರೆಯುತ್ತಾರೆ. ಅಷ್ಟೇ ಅಲ್ಲದೆ ಈ ಅಣೆಕಟ್ಟಿಗೆ ರಾಜ ಲಕ್ಕಮ್ಮನಗೌಡ ಅಣೆಕಟ್ಟು ಎಂದು ಕೂಡ ಕರೆಯಲು ಕಾರಣ ಇದೆ. ಹಿಂದೆ ಈ ಭಾಗದಲ್ಲಿ ವಾಸವಾಗಿದ್ದ ವಂಟಮುರಿ ಸಂಸ್ಥಾನದ ರಾಜ ಲಕ್ಕಮ್ಮನಗೌಡ ಸರ್ದೇಸಾಯಿ ಅವರು ಇಂಗ್ಲೆಂಡಿನಲ್ಲಿ ಪದವಿಯನ್ನ ಮುಗಿಸಿ ಬ್ರಿಟಿಷ್ ಸಂಸ್ಥಾನದ ಅಡಿಯಲ್ಲಿ ನ್ಯಾಯಾಧೀಶರಾಗಿ ಕೆಲಸವನ್ನ ಮಾಡುತ್ತಿದ್ದರು. ಸಮಾಜದ ಬಗ್ಗೆ
ಬಗ್ಗೆ ಅಪಾರ ಕಾಳಜಿ ಇದ್ದುದರಿಂದ ರಾಜ ಲಖಮನಗೌಡ ಈ ಪ್ರದೇಶದಲ್ಲಿ ಹಲವಾರು ಜನ ಉಪಯೋಗಿ ಕೆಲಸವನ್ನ ಕೂಡ ಮಾಡಿದ್ದರು. ಅಂದರೆ ತಮ್ಮ ಖರ್ಚಿನಲ್ಲಿಯೇ ರಸ್ತೆಗಳನ್ನ, ಚರಂಡಿಗಳನ್ನ, ಮನೆಗಳನ್ನ, ಶಾಲೆಗಳನ್ನ ಕಟ್ಟಿಸುತ್ತಿದ್ದರು. ಅಷ್ಟೇ ಅಲ್ಲದೆ ಚಿಕ್ಕ ಚಿಕ್ಕ ಸೇತುವೆಗಳನ್ನ ಕೂಡ ಕಟ್ಟಿಸಿದ್ದಾರೆ. ಲಖಮನಗೌಡರ ಸಮಾಜ ಸೇವೆಯನ್ನ ನೆನೆಯುವ ಸಲುವಾಗಿ ಮತ್ತು ಹಿಡಕಲ್ ಜಲಾಶಯವನ್ನು ಕಟ್ಟಿದಾಗ ಒಂಟುಮುರಿ ಗ್ರಾಮ ಮುಳುಗಿದ ಕಾರಣ ಈ ಜಲಾಶಯಕ್ಕೆ ರಾಜ ಲಖಮನಗೌಡ ಜಲಾಶಯ ಎಂದೇ ಕರೆಯಲಾಗುತ್ತದೆ. ಅಷ್ಟೇ ಅಲ್ಲದೆ 106 ದೇವಾಲಯಗಳು ಕೂಡ ಈ ಜಲಾಶಯದ ಹಿನ್ನೀರಿನಲ್ಲಿ ಮುಳುಗಡೆ ಹೊಂದಿವೆ. ಅವುಗಳಲ್ಲಿ ಪ್ರಮುಖವಾಗಿರುವುದು ಪ್ರಭುಸ್ವಾಮಿ ದೇವಸ್ಥಾನ ಕೂಡ ಒಂದಾಗಿದೆ. ಬೇಸಿಗೆಯಲ್ಲಿ ಈ ಜಲಾಶಯದ ನೀರು ಕಡಿಮೆಯಾದಾಗ ಮಾತ್ರ ಈ ದೇವಸ್ಥಾನ ಗೋಚರಿಸುತ್ತದೆ. ಹೆಚ್ಚಾಗಿ ಫೆಬ್ರವರಿ ತಿಂಗಳಿಂದ ಮೇ ತಿಂಗಳವರೆಗೂ ಈ ದೇವಾಲಯಕ್ಕೆ ಭಕ್ತಾದಿಗಳು ನಿರಂತರವಾಗಿ ಭೇಟಿ ಕೊಟ್ಟು ದೇವರ ಆಶೀರ್ವಾದವನ್ನ ಕೂಡ ಪಡೆಯುತ್ತಾರೆ. ವಿಶೇಷತೆ ಏನೆಂದರೆ 9 ತಿಂಗಳು ಕಾಲ ನೀರಿನಲ್ಲಿ ಇರುವ ಈ ದೇವಾಲಯ ಇಂದಿಗೂ ಕೂಡ ತನ್ನ ಸುಂದರತೆಯನ್ನ ಮತ್ತು ವಾಸ್ತುಶಿಲ್ಪವನ್ನ ಹಾಗೆಯೇ ಕಾಪಾಡಿಕೊಂಡು ಬಂದಿದೆ. ತಾಯಿ ಘಟಪ್ರಭಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿರುವ ಈ ಹಿಡಕಲ್ ಜಲಾಶಯ ಬೆಳಗಾವಿಯಿಂದ ಸರಿಸುಮಾರು 49 ಕಿಲೋಮೀಟರ್ ದೂರದಲ್ಲಿದ್ದರೆ ಗೋಕಾಕ್ನಿಂದ 33 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆಯೇ ತಾಲೂಕು ಕೇಂದ್ರವಾದಂತಹ ಹುಕ್ಕೇರಿಯಿಂದ ಕೇವಲ 20 ಕಿಲೋಮೀಟರ್ ದೂರದಲ್ಲಿದೆ. ಈ ಅಣೆಕಟ್ಟಿನಿಂದ ಮುಂದೆ ಘಟಪ್ರಭಾ ನದಿಯು ಗೋಕಾಕ್ ತಾಲೂಕನ್ನ ಪ್ರವೇಶಿಸುತ್ತದೆ. ಗೋಕಾಕ್ ಜಲಪಾತ ಕರ್ನಾಟಕದ 2ನೇ ಅತಿ ದೊಡ್ಡ ಜಲಪಾತವಾಗಿದೆ. ಬೆಳಗಾವಿ ಜಿಲ್ಲೆಯ ಗೋಕಾಕ್ ನಗರದಿಂದ 6 ಕಿಲೋಮೀಟರ್ ದೂರದಲ್ಲಿರುವ ಈ ಜಲಪಾತವು ಘಟಪ್ರಭಾ ನದಿಯಿಂದ ಉಂಟಾಗಿದೆ. ಗೋಕಾಕ್ ಜಲಪಾತವು ಅಮೆರಿಕ ದೇಶದ ನಯಾಗರ ಜಲಪಾತವನ್ನ ಹೋಲುವುದರಿಂದ ಇದನ್ನ ಭಾರತದ ನಯಾಗರ ಎಂದೇ ಕರೆಯಲಾಗುತ್ತದೆ. 180 ಅಡಿಯಿಂದ ಧುಮುಕುವ ನೀರು ಇಲ್ಲಿ ನಯನ ಮನೋಹರ ದೃಶ್ಯವನ್ನ ನಿರ್ಮಿಸುತ್ತದೆ. ವರ್ಷದ ಜೂನ್ ಆರಂಭದಿಂದ ಡಿಸೆಂಬರ್ ವರೆಗೂ ಇಲ್ಲಿಗೆ ಭೇಟಿ ನೀಡಬಹುದು. ಮಳೆಗಾಲದಲ್ಲಿ ದಪ್ಪ ಕೆಂಪು ಕಂದು ಬಣ್ಣದ ನೀರು ಬಂಡೆಯ ಅಂಚನ್ನ ಉಜ್ಜುತ್ತಾ ಸ್ವಲ್ಪ ದೂರದಿಂದ ಕೇಳಿಸುವ ಸಣ್ಣ ಗರ್ಜನೆಯೊಂದಿಗೆ ಹರಿದು ಬೀಳುತ್ತದೆ. ನದಿಗೆ ಅಡ್ಡಲಾಗಿ ಒಂದು ತೂಗು ಸೇತುವೆಯನ್ನ ಕೂಡ ಇಲ್ಲಿ ಕಟ್ಟಲಾಗಿದೆ. ಇದರ ಅಳತೆ 201 ಮೀಟರ್ ಅಂದ್ರೆ 659 ಅಡಿಯಾಗಿದೆ. ಇದರ ಎತ್ತರ ಕಲ್ಲು ಹಾಸಿಗೆಯಿಂದ 14 ಮೀಟರ್ ಅಂದ್ರೆ 46 ಅಡಿಯ ಮೇಲೆ ನಿಂತಿದೆ. ಹಳೆಯದೊಂದು ವಿದ್ಯುತ್ ಉತ್ಪಾದನಾ ಕೇಂದ್ರ ಇದೆ. ಇದು ವಿದ್ಯುತ್ ಅನ್ನ 1887ರಲ್ಲಿಯೇ ಮೊದಲ ಬಾರಿಗೆ ಇಲ್ಲಿ ಉತ್ಪಾದಿಸಲಾಗಿತ್ತು. ಮುಂದೆ ಘಟಪ್ರಭಾ ನದಿ ಇದು ಬೆಳಗಾವಿ ಮತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ಹರಿದು ಬಾಗಲಕೋಟೆ ತಾಲೂಕಿನ ಕಲಾದಿ ಗ್ರಾಮದಿಂದ ಈಶಾನ್ಯ ದಿಕ್ಕಿಗೆ 35 ಕಿಲೋಮೀಟರ್ ದೂರದಲ್ಲಿ ಕೃಷ್ಣಾ ನದಿಯನ್ನ ಚಿಕ್ಕ ಸಂಗಮದಲ್ಲಿ ಸಂಗಮಿಸುತ್ತದೆ. ಘಟಪ್ರಭಾ ನದಿಯ ಜಲಾಯನ ಪ್ರದೇಶವು 2829 ಚದರ ಕಿಲೋಮೀಟರ್ ವಿಸ್ತಾರವಾಗಿದೆ. ಇದಕ್ಕೆ ಹಿರಣ್ಯಕೇಶಿ ಮತ್ತು ತಾಮ್ರಪರ್ಣ, ಮಾರ್ಕಂಡೇಯ ನದಿಗಳು ಘಟಪ್ರಭಾ ನದಿಯ ಉಪನದಿಗಳಾಗಿವೆ. ಬೇಸಿಗೆ ಪ್ರಾರಂಭವಾದಾಗ ಘಟಪ್ರಭಾ ನದಿಯ ನೀರಿನ ಮಟ್ಟದಲ್ಲಿ ಇಳಿಕೆ ಕಂಡು ಬರುತ್ತದೆ. ಇದೇ ಸಂದರ್ಭದಲ್ಲಿ ನದಿಯ ಪಾತ್ರದ ಭೂಮಿಯಲ್ಲಿ ಮೊಸಳೆಗಳ ಹಾವಳಿ ಕೂಡ ಹೆಚ್ಚಾಗುತ್ತದೆ. ಕೃಷಿ ಕಾರ್ಯಕ್ಕೆ ಬರುವ ರೈತರಿಗೆ ಮೊಸಳೆಗಳ ಭಯ ಕೂಡ ಕಾಡುತ್ತದೆ. ಘಟಪ್ರಭಾ ನದಿಯಲ್ಲಿ ಮೊಸಳೆಗಳು ಆಗಾಗ ಕಾಣಿಸಿಕೊಳ್ಳುವುದು ಸರ್ವೇ ಸಾಮಾನ್ಯವಾಗಿ ಬಿಟ್ಟಿದೆ. ಆದರೆ ಇದೇ ಮೊದಲ ಬಾರಿಗೆ ಇಷ್ಟು ದೊಡ್ಡ ಗಾತ್ರದ ಮೊಸಳೆ ಕಂಡಿದ್ದು ಜನರಲ್ಲಿ ಭಯದ ವಾತಾವರಣವನ್ನು ಕೂಡ ಸೃಷ್ಟಿ ಮಾಡಿದೆ. ಏನೇ ಇರಲಿ, ಹೇಗೆ ಇರಲಿ ಸ್ನೇಹಿತರೆ, ಪ್ರಕೃತಿ ಅಂದ್ರೆ ಆಶ್ಚರ್ಯಗಳು, ವಿಚಿತ್ರಗಳು ಹಾಗೂ ಅಪಾಯಗಳು ಇದ್ದಿದ್ದೇ. ಆದ್ರೆ ನಿಮಗೆ ಅವಕಾಶ ಸಿಕ್ಕರೆ ದಯವಿಟ್ಟು ಒಮ್ಮೆ ನೀವು ಹಿಡಕಲ್ ಅಣೆಕಟ್ಟಿಗೆ ಭೇಟಿ ಕೊಟ್ಟು ಆ ಸುಂದರ ಕ್ಷಣಗಳನ್ನ ನೀವು ಕ್ರಿಯೇಟ್ ಮಾಡಬಹುದು. ಹಿಡಕಲ್ ಅಣೆಕಟ್ಟು ಹಾಗೂ ಘಟಪ್ರಭಾ ನದಿಯ ಇನ್ನಷ್ಟು ಮಾಹಿತಿಯನ್ನ ಬರುವ ಸಂಚಿಕೆಯಲ್ಲಿ ಕೊಡುತ್ತೇನೆ. ನಿಜಕ್ಕೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಮಾತ್ರ ಇದನ್ನ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮತ್ತು ಎಲ್ಲರ ಜೊತೆ ಶೇರ್ ಮಾಡಿ.